ಬಿಹಾರ ವಿಧಾನಸಭಾ ಚುನಾವಣೆಗೆ ದಿನಗಣನೆ ಆರಂಭವಾಗಿದ್ದು, ಮಹಿಳೆಯರಿಗೆ ಸರ್ಕಾರಿ ನೌಕರಿಯಲ್ಲಿ 35% ಮೀಸಲಾತಿ ನೀಡುವ ಭರವಸೆಯನ್ನು ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಘೋಷಣೆ ಮಾಡಿದ್ದಾರೆ. ಕೇರಳ, ತಮಿಳುನಾಡು, ಮಹಾರಾಷ್ಟ್ರ ಮೊದಲಾದ ಕಡೆ ಮಹಿಳಾ ಸರ್ಕಾರಿ ನೌಕರರ ಸಂಖ್ಯೆ ಒಂದಷ್ಟು ಇದೆ. ಆದರೆ ಬಿಹಾರ, ಉತ್ತರ ಪ್ರದೇಶದಂತಹ ರಾಜ್ಯಗಳಲ್ಲಿ ಇವೆಲ್ಲ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇದೆ. ಅದನ್ನು ಸರಿಪಡಿಸುವ ಹೇಳಿಕೆ ನಿತೀಶ್ರದ್ದು. ರಾಬ್ಡಿ ದೇವಿಯಂತಹ ಮಹಿಳೆ ಇಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗಲೂ ಮಹಿಳಾ ಸಬಲೀಕರಣ ಇಲ್ಲಿ ಕಡಿಮೆಯೇ. ಲೋಕಸಭೆ, ವಿಧಾನಸಭೆ ಚುನಾವಣೆಗಳಲ್ಲಿ 33% ಸ್ಥಾನ ಮೀಸಲಿಡುವ ಮಸೂದೆಗೆ ಪ್ರಮುಖ ವಿರೋಧಿಗಳು ಬಿಹಾರ ಮತ್ತು ಉತ್ತರ ಪ್ರದೇಶ. ಹಾಗಾಗಿ ಅದು ಮೂಲೆ ಗುಂಪಾಗಿದೆ. ಸದ್ಯ ಬಿಹಾರ ಹೇಳಿರುವ 35% ಸರ್ಕಾರಿ ನೌಕರಿ ಮೀಸಲಾತಿ ಆ ರಾಜ್ಯಕ್ಕೆ ಸೇರಿದವರಿಗೆ ಮಾತ್ರ ಎಂದು ಮಂತ್ರಿಮಂಡಲದ ಹೆಚ್ಚುವರಿ ಕಾರ್ಯದರ್ಶಿ ಎಸ್. ಸಿದ್ಧಾರ್ಥ್ ಸ್ಪಷ್ಟಪಡಿಸಿದ್ದಾರೆ. ಇದರ ನಡುವೆ ಯುವ ಜನಾಂಗಕ್ಕೆ ನೌಕರಿ ಮೀಸಲಾತಿಯ ಅಗತ್ಯವಿದೆ ಎಂದು ಬಿಹಾರ ಯೂತ್ ಕಮಿಷನ್ ಒತ್ತಾಯ ಮಾಡಿದೆ. ಹಾಗೆ ಯುವಕರ ನೌಕರಿ ಮೀಸಲಾತಿ ವಯಸ್ಸು ಮಿತಿ 40ಕ್ಕೂ ಹೆಚ್ಚು ಇರಬೇಕು ಎಂದು ಬಿಹಾರ ಯುವಜನ ಆಯೋಗ ಒತ್ತಾಯಿಸಿದೆ. Tandoor Family Restaurant brings you Mangalorean Seafood Thali. More than 12 varieties of items available in Thali. Enjoy varieties of coastal cuisines at Tandoor. Tandoor Family Restaurant, Pintos Lane, Jail Road, Karangalpadi, Mangalore. Contact 7760 609090.